ನಮಸ್ಕಾರ. ಸ್ಪಂದನ ವಾಹಿನಿಯ ವಿಶೇಷ ಅರಳುವ ಮಗು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ಭಾಗ್ಯಶ್ರೀ. ನಮ್ಮ ಕಾರ್ಯಕ್ರಮದ ವಿಶೇಷತೆಯೇ ಪ್ರತಿಭಾನ್ವಿತ ಮಕ್ಕಳೊಂದಿಗೆ ಒಂದಿಷ್ಟು ಮಾತುಕತೆ ಮತ್ತು ಹರಟೆ. ಇವತ್ತು ನನ್ನ ಜೊತೆ ಒಬ್ಬಳು ಪುಟಾಣಿ ಇದ್ದಾಳೆ. ಬನ್ನಿ ಅವಳ ಜೊತೆ ಮಾತಾಡೋಣ. ಹಾಯ್. ಹಾಯ್. ಹೆಸರು? ಸುಚೇತಾ. ಸುಚೇತಾ ಅಂದರೆ ಏನು? ಸುಚೇತಾ ಅಂದರೆ ಒಳ್ಳೆಯವಳು ಅಂತ. ಒಳ್ಳೆಯವಳು. ಹಾಗೆಲ್ಲ ನಾವೆಲ್ಲ ಕೆಟ್ಟವರು ಅಂತವಾ? ಇಲ್ಲ, ಹಾಂ, ಅದ್ರ ಮೀನಿಂಗ್ ಅಷ್ಟೇ. ನಿನ್ನ ಹೆಸರಿನ ಮೀನಿಂಗ್ ಮಾತ್ರ. ಹಾಂ. ಸರಿ, ಹೆಸರನ್ನ ಯಾರಿಟ್ಟು? ಈ ಹೆಸರನ್ನ ಅಪ್ಪ ಇಟ್ಟಿದ್ದು. ಅಪ್ಪ ಏನು ಮಾಡ್ತಾರೆ? ಅಪ್ಪ ಅಕೌಂಟೆಂಟ್. ಎಲ್ಲಿ? ದೇವಸ್ಥಾನದಲ್ಲಿ. ದೇವಸ್ಥಾನದಲ್ಲಿ? ಯಾವ ದೇವಸ್ಥಾನ? ಅಂಬಲ್ಪಾಡಿ ದೇವಸ್ಥಾನ. ಹೌದಾ. ಮತ್ತು ಅಮ್ಮ? ಅಮ್ಮ ಟೀಚರ್. ಎಲ್ಲಿ? ಕೊಪ್ಪದಲ್ಲಿ. ಈಗ ನೀನು ಎಲ್ಲಿಂದ ಬಂದಿ? ನಾನು ಕೊಪ್ಪದಿಂದ ಬಂದಿದ್ದು. ಕೊಪ್ಪದಿಂದ ಇಲ್ಲಿಗೆ ಬಂದ್ಯಾ? ಹಾಂ, ಕೊಪ್ಪದಿಂದ ಉಡುಪಿಗೆ ಬಂದು ಮತ್ತೆ ಇಲ್ಲಿಗೆ ಬಂದೆ. ಹೌದಾ. ಯಾರು ಹೇಳಿದ್ರು ಇಲ್ಲಿ ಪ್ರೋಗ್ರಾಮ್ ಆಗ್ತಾ ಉಂಟಂತ? ಅಮ್ಮ ಹೇಳಿದ್ದು. ನಿಂಗೆ ಇಂಟ್ರೆಸ್ಟ್ ಇತ್ತಾ ಇಲ್ಲಿ ಬರಲಿಕ್ಕೆ? ತುಂಬ ಮಾತಾಡ್ತೀನಿ ನೀನು? ಮಾತಾಡ್ತೀನಿ. ಹೌದಾ. ಯಾವ ಸ್ಕೂಲು? ನಾನು ನಚಿಕೇತ. ನಚಿಕೇತವ? ಅದು ಎಲ್ಲಿ? ಕೊಪ್ಪವೆಯಾ? ಹಾಂ. ಕೊಪ್ಪದಿಂದ ನೀನು ಈ ಪ್ರೋಗ್ರಾಮ್ಗೋಸ್ಕರ ಇಲ್ಲಿ ಬಂದ್ಯಾ? ಅಲ್ಲ, ಮತ್ತೆ ಇಲ್ಲಿ ಅಪ್ಪನ ಮನೆ ಇದೆ. ಹೌದಾ. ಅಮ್ಮನ ಮನೆ ಅಲ್ಲಿಯಾ? ಹಾಂ. ಅಲ್ಲಿ ಎಷ್ಟು ಜನ ಇದ್ದಾರೆ? ಅಲ್ಲಿ ನಾನು ಅಮ್ಮ ಇಬ್ಬರೇ. ಇಬ್ಬರೆಯಾ? ಬೋರ್ ಆಗೋದಿಲ್ಲ ಇಬ್ಬರಿಗೆ ಕೆಲಸಕ್ಕೆ ಹೋದಾಗ? ಇಲ್ಲ, ನಂಗೆ ಸ್ಕೂಲ್ ಇರುತ್ತೆ. ಸ್ಕೂಲ್ ನಿಂಗೆ ಎಷ್ಟು ಗಂಟೆ ತನಕ? ಸ್ಕೂಲ್ 4:15 ತನಕ ಇರುತ್ತೆ. ಮಾರ್ನಿಂಗು 9 ಗಂಟೆಯಿಂದ. 9 ಗಂಟೆ. ಎಷ್ಟು ಗಂಟೆಗೆ ಹೇಳ್ತಿ? 6 ಗಂಟೆಗೆ. 6 ಗಂಟೆಗೆ ಎದ್ದು ಏನೆಲ್ಲ ಮಾಡ್ತೀಯಾ? 6 ಗಂಟೆಗೆ ಎದ್ದು ಸ್ನಾನ ಮಾಡಿ ಬ್ರಷ್ ಮಾಡಿ ತಿಂಡಿ ತಿಂದು ಹಾಲೆಲ್ಲ ಕುಡಿದು ಯೂನಿಫಾರ್ಮ್ ಹಾಕ್ಕೊಂಡು ಹೋಗೋದು. ಓ, ನೀನು ಸ್ನಾನ ಮಾಡಿ ಬ್ರಷ್ ಮಾಡೋದಾ? ಇಲ್ಲ, ಬ್ರಷ್ ಮಾಡಿ ಸ್ನಾನ ಮಾಡಿ. ನೀನು ಹೇಳಿದ ಹಾಗೆ ಅಲ್ವಾ, ಸ್ನಾನ ಮಾಡಿ ಬ್ರಷ್ ಮಾಡ್ತೇನೆ ಅಂತ. ಹೌದಾ. ನಿಂದು ಫೇವ್ರೆಟ್ ತಿಂಡಿ ಯಾವುದು? ಪೂರಿ. ಪೂರಿಯಾ? ಪೂರಿ ಹೇಗೆ ಮಾಡ್ತಾರಂತ ಗೊತ್ತುಂಟಾ? ಹೇಗೆ ಮಾಡೋದು? ಹಿಟ್ಟು ಕಲಸಿ. ಯಾವ ಹಿಟ್ಟು? ಗೋಧಿ ಹಿಟ್ಟು. ಹಾಂ. ಗೋಧಿ ಹಿಟ್ಟು ಕಲಸಿ ಅದಕ್ಕೆ ಎಣ್ಣೆ ಎಲ್ಲ ಹಾಕಿ ಆಮೇಲೆ ಅದನ್ನು ರೌಂಡ್ ಶೇಪ್ ಮಾಡಿ ಎಣ್ಣೆಗೆ ಹಾಕೋದು. ಹೌದಾ. ಖಾಲಿ ಎಣ್ಣೆಗೆ ಹಾಕೋದಾ? ಇಲ್ಲ, ಬಿಸಿ ಮಾಡಿದ ಎಣ್ಣೆಗೆ ಹಾಕೋದು. ಎಷ್ಟು ಪೂರಿ ತಿಂದ್ಯಾ? ನಾನು 4. 4. ಮತ್ತು ಅಮ್ಮ ಎಷ್ಟು ತಿಂತಾರೆ? ಅಮ್ಮ 5 ತಿಂತಾರೆ. ಅಮ್ಮ ನಿನಗಿಂತ ಒಂದು ಜಾಸ್ತಿ ತಿನ್ನೋದಾ? ಹೌದಾ. ಅಮ್ಮ ನಿನ್ನ ಪ್ರೀತಿಯಿಂದ ಏನು ಕರೀತಾರೆ? ಸುಚ್ಚು ಅಂತ ಕರೀತಾರೆ. ಮತ್ತು ಅಪ್ಪ ಏನು ಕರೀತಾರೆ? ಅಪ್ಪ ಚೂಚ ಅಂತ ಕರೀತಾರೆ. ಚೂಚವಾ? ಏನಂತೆ ಚೂಚ ಅಂದರೆ? ಏನಿಲ್ಲ, ಈಗ ಕೊಂಗಟದಲ್ಲಿ ಕರೆಯೋದಾ? ಮತ್ತು ನೀನು ಅಜ್ಜಿ ಮನೆಗೆ ಹೋದಾಗ ಏನೆಲ್ಲ ಮಾಡ್ತೀಯಾ? ಅಜ್ಜಿ ಮನೆಗೆ ಹೋದಾಗ ಖಾಲಿ ಆಟ ಆಡೋದು. ಯಾರ ಜೊತೆ? ಅಲ್ಲಿ ತುಂಬ ಮಕ್ಕಳೆಲ್ಲ ಇದ್ದಾರೆ. ಹೌದಾ. ಎಲ್ಲ ನಿನ್ನ ಏಜ್ನವರೇ ಅಲ್ಲ ಚಿಕ್ಕವರ? ಕೆಲವು ಜನ ಚಿಕ್ಕವರು, ಸ್ವಲ್ಪ ಜನ ದೊಡ್ಡವರು. ಹೌದು. ಈಗ ನಿಂಗೆ ಏಜ್ ಎಷ್ಟು? ಏಜ್ 10 ಇಯರ್ಸಾ? ಎಷ್ಟನೇ ಸ್ಟ್ಯಾಂಡರ್ಡ್? 5th. 5th ಮುಂಚೆ ಯಾವ ಸ್ಟ್ಯಾಂಡರ್ಡಲ್ಲಿದ್ದೆ? 4th. ಅದು ಹೇಗೆ? ಆಫ್ಲೈನ್ ಇತ್ತಾ ಕ್ಲಾಸ್ ಆನ್ಲೈನ್ ಇತ್ತಾ? ಆನ್ಲೈನ್ ಇತ್ತು. ಯಾವುದು ಒಳ್ಳೆ ಆಗ್ತಿತ್ತು ನಿಮಗೆ? ನಂಗೆ ಆಫ್ಲೈನ್. ಯಾಕೆ? ಆನ್ಲೈನಲ್ಲಿ ಅದೆಲ್ಲ ಸರಿ ಎಲ್ಲ ಕೇಳಿಸಲ್ಲ. ಆಫ್ಲೈನಲ್ಲಾದರೆ ಹಂಗೆ ಡೌಟ್. ಅದು ಮೋಸ್ಟ್ಲಿ ಏನೋ ಮೊಬೈಲ್ ಸರಿ ಇರಲಿಲ್ವೇನು, ಅದಕ್ಕೆ ಕೇಳ್ತೀನಿ. ಇಲ್ಲ, ಮತ್ತೆ ಟೀಚರ್ ಮಾಡೋದೇ ಕೇಳ್ತಿರ್ಲಿಲ್ವಾ? ಮೋಸ್ಟ್ಲಿ ಟೀಚರ್ನವರ ಮೊಬೈಲ್ ಸರಿ ಇರಲಿಲ್ವೇನು ಅಲ್ವಾ? ಸ್ಕೂಲಲ್ಲಿ ಯಾರು ನಿಂದು ಫೇವ್ರೆಟ್ ಟೀಚರ್? ಟೀಚರ್ ಎಲ್ಲರೂ ಫೇವ್ರೆಟ್. ಯಾರು ಪರ್ಟಿಕ್ಯುಲರ್ ಯಾರು ಅಂತ ಇಲ್ಲ? ಇಲ್ಲ. ಯಾಕೆ ಹಾಗೆ? ಎಲ್ಲರೂ ಚೆನ್ನಾಗಿ ಪಾಠ ಹೇಳ್ಕೊಡ್ತಾರೆ. ಮತ್ತು ಜೋರಿನವ್ರು ಯಾರು ಇಲ್ಲ, ಎಲ್ಲ ಪಾಪದವ್ರಿಗಾ? ಜೋರಿನವ್ರು ಇದ್ದಾರೆ. ಯಾರವರು? ಶ್ವೇತಾ ಮಾತಾಜಿ ಅಂತ. ಅವ್ರು ಯಾವ ಮ್ಯಾಥ್ಸಾ? ಅಲ್ಲ, ಇಂಗ್ಲೀಷಿಗೆ. ಓ, ನಿಂಗೆ ಈಗ ಇಂಗ್ಲೀಷ್ ಆಗೋದಿಲ್ವಾ? ಇಲ್ಲ. ಯಾಕೆ? ಇಂಗ್ಲೀಷ್ ತುಂಬ ಟಫ್ ಅಂತವಾ? ನಾನು 4ನೇ ಕ್ಲಾಸ್ ತನಕ ಕನ್ನಡ ಮೀಡಿಯಮಲ್ಲಿ ಓದಿದ್ದು, ಅದಕ್ಕೆ ಇಂಗ್ಲೀಷ್ ಕಷ್ಟ. ಈಗ ಸ್ಕೂಲ್ ಚೇಂಜ್ ಮಾಡಿದ್ಯಾ? ಏನು? ಅದು ಮೊದಲು ಅಪ್ಪನ ಜೊತೆ ಇದ್ದೆ, ಈಗ ಅಮ್ಮನ ಜೊತೆ. ಅಪ್ಪನ ಜೊತೆ ಇರೋಗೆ ಕನ್ನಡ ಮೀಡಿಯಮ್, ಈಗ ಅಮ್ಮನ ಜೊತೆ ಇರೋಗೆ ಇಂಗ್ಲೀಷ್ ಮೀಡಿಯಮಾ? ಅಲ್ಲ, 4ನೇ ಕ್ಲಾಸ್ ತನಕ ಕಷ್ಟ ಆಗುತ್ತೆ ಅಂತ ಕನ್ನಡ ಮೀಡಿಯಮ್. ಈಗ ಹಾಗೆ. ಈಗ ಈಸಿ ಆಗ್ತದಾ? ಹಿಂದಿ ಎಲ್ಲ ಬರ್ತದಾ? ಹಿಂದಿ ಅಲ್ಲ, ನಮಗೆ ಸಂಸ್ಕೃತ. ಸಂಸ್ಕೃತ? ನೀನು ಸಂಸ್ಕೃತದಲ್ಲಿ ಇದೆಲ್ಲ ಶ್ಲೋಕ ಎಲ್ಲ ಗೊತ್ತುಂಟಾ? ಹೇಳ್ತೀಯಾ ಶ್ಲೋಕ? ಸರಿ, ಹೇಳು. ಉದ್ಯಮೇನ ಹಿ ಸಿದ್ಧ್ಯಂತಿ ಕಾರ್ಯಾಣಿ ನ ಮನೋರಥೈಃ ನ ಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗಾಃ ನಾಭಿಷೇಕೋ ನ ಸಂಸ್ಕಾರಃ ಸಿಂಹಸ್ಯ ಕ್ರಿಯತೆ ವನೆ ವಿಕ್ರಮಾರ್ಜಿತ ಸತ್ವಸ್ಯ ಸ್ವಯಮೇವ ಮೃಗೇಂದ್ರತ. ಅಷ್ಟೇ. ಇದರ ಅರ್ಥ ಏನು? ಅರ್ಥ ಮರ್ತೋಗಿದೆ. ಹೀಗೆ ಬಾಯ್ಪಾಠ ಕಲಿತೀಯಾ? ಇಲ್ಲ,
ಮತ್ತೆ ಅದು ನೋಡ್ಕೊಂಡು ಕಲ್ತಿದ್ದು. ಯಾರು ನಿಮಗೆ ಸಂಸ್ಕೃತ ಹೇಳಿಕೊಡೋರು? ಗೌರೀಶ್ ಗುರೂಜಿ. ಗುರೂಜಿಯಾ? ಹಾಂ. ಬೆಳಿಗ್ಗೆ ಬೇಗ ಹೇಳ್ತೀಯಲ್ವಾ, ವಾಕಿಂಗ್ ಎಲ್ಲ ಹೋಗ್ತೀಯಾ? ವಾಕಿಂಗ್ ಇನ್ನೂ ಸ್ಟಾರ್ಟ್ ಮಾಡಲಿಲ್ಲ. ಯಾಕೆ? ಮಾಡಬೇಕು. ಮನೇಲಿ ಯಾರಾದ್ರು ಹೋಗ್ತಾರಾ ವಾಕಿಂಗ್ ಎಲ್ಲ? ನಾನು ಅಮ್ಮ ಇಬ್ಬರೇ ಇರೋದು. ಅಮ್ಮಂಗೆ ಎದ್ದು ಕೆಲಸ ಇರುತ್ತೆ, ಯಾರು ಹೋಗ್ಲಿಕ್ಕಾಗಲ್ಲ. ನೀನು ಹೆಲ್ಪ್ ಮಾಡೋದಿಲ್ವ ಅಮ್ಮನಿಗೆ? ಮಾಡ್ತೀನಿ. ಏನೆಲ್ಲ ಹೆಲ್ಪ್ ಮಾಡ್ತೀಯಾ? ತರಕಾರಿ ಎಲ್ಲ ತೊಳೆದು ಕೊಡ್ತೀನಿ. ಆಮೇಲೆ ಏನಾದರೂ ಅದೆಲ್ಲ ಬುಕ್ಸ್ ಎಲ್ಲ ಬಿದ್ದಿದ್ರೆ ಎತ್ತಿಡ್ತೀನಿ. ಹೋಮ್ವರ್ಕ್ ಮಾಡ್ತಾ ಕುತ್ಕೊಂಡು. ಹೋಮ್ವರ್ಕ್ ನೀನೇ ಮಾಡ್ತೀಯ, ಅಮ್ಮನ ಹೆಲ್ಪ್ ಬೇಡವಾ? ಅಮ್ಮ ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ತಾರೆ ನನಗೆ. ಅವ್ರು ಮ್ಯಾಥಮೆಟಿಕ್ಸ್ ಟೀಚರಾ? ಹಾಂ. ಅದು ಅಪ್ಪ ಅಕೌಂಟೆಂಟ್, ಅಮ್ಮ ಮ್ಯಾಥ್ಸ್ ಟೀಚರಾ? ಹಾಂ. ಒಳ್ಳೇದಲ್ಲ, ಗಮ್ಮತ್ತಾಗ್ತದೆ ಇಡೀ ಫುಲ್. ನೀನು ಸಹ ನೆಕ್ಸ್ಟ್ ಏನಾಗಬೇಕಂತಿದ್ಯಾ? ನಾನು CA ಆಫೀಸರ್ ಆಗಬೇಕಂತ. CA? ಅಪ್ಪನ ಲೆವೆಲ್ಗೆ ಹೋಗುವ ಅಂತಿದ್ಯಾ? ಹಾಂ. ಹೌದಾ? ಸರಿ, ಡ್ರೆಸ್ಸಿಗೆ ಏನು ಹೇಳ್ತಾರೆ? ಗೌನ್ ವಿತ್ ಕೋಟ್. ಕೋಟಾ? ಎಲ್ಲಿ ತಗೊಂಡ್ಯಾ? ನಾನು ಶಾಂತಿ ಸಾಗರ್ ಹತ್ರ ಒಂದು ಅಂಗಡಿ ಇದೆ, ಅಲ್ಲಿ ತಗೊಂಡಿದ್ದು, ಗೀತಾಂಜಲಿಯಲ್ಲಿ. ಗೀತಾಂಜಲಿಯಲ್ಲಿ ತಗೊಂಡೆ? ಯಾರೆಲ್ಲ ಹೋದ್ರು ಗೀತಾಂಜಲಿಗೆ? ನಾನು, ಅಪ್ಪ, ಅಮ್ಮ, ಇಬ್ಬರು ತಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ. ಇಯರಿಂಗ್ಸ್ ಎಲ್ಲ ಎಲ್ಲಿ ತಗೊಂಡ್ಯಾ? ಇಯರಿಂಗ್ಸ್ ಚಿಕ್ಕಮ್ಮಂದು. ಚಿಕ್ಕಮ್ಮನದ? ಕೇಳಿ ಹಾಕಿ ಬಂದ್ಯಾ? ಎಂತ ಕೇಳಿದ್ಯಾ? ನೀನು ಟಿವಿಗೆ ಹೋಗ್ತಿದ್ದಿ? ಮತ್ತೆ ನಂಗೊಂದು ಇಯರಿಂಗ್ಸ್ ಬೇಕಿತ್ತು. ಅವರಿಗೆಲ್ಲ ವಿಷಯ ಗೊತ್ತಿತ್ತು ನಾನು ಹೋಗ್ತಿರೋದು. ರೆಡಿ ಆಗಿದ್ಯಾ? ನಿನ್ನೆ ರೆಡಿ ಆಗಿದ್ಯಾ? ಟಿವಿಯಲ್ಲಿ ಬರೋದು ಇಷ್ಟವಾ? ಹೀರೋಯಿನ್ ಆಗ್ಬೇಕಂತ ಇದೆಯಾ ನೆಕ್ಸ್ಟ್? ಇಲ್ಲ. ಯಾರು ನಿನ್ನ ಫೇವ್ರೆಟ್ ಹೀರೋಯಿನ್? ರಕ್ಷಿತಾ ರಾಮ್. ಯಾಕೆ ರಕ್ಷಿತಾ ರಾಮ್ ಇಷ್ಟ? ಅವ್ರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ, ಅದಕ್ಕೆ. ಬೇರೆಯವರೆಲ್ಲ ಚೆಂದ ಆ್ಯಕ್ಟಿಂಗ್ ಮಾಡೋದಿಲ್ವಾ? ಮಾಡ್ತಾರೆ, ನಂಗೆ ಅವ್ರ ಆ್ಯಕ್ಟಿಂಗ್ ಇಷ್ಟ ಆಗುತ್ತೆ. ಯಾವುದು ನಿಂದು ಫೇವ್ರೆಟ್ ಮೂವಿ? ಯಜಮಾನ. ಯಾರದು? ವಿಷ್ಣುವರ್ಧನದ ಅಲ್ಲ ದರ್ಶನದ? ದರ್ಶನದ್ದು. ಹೋಗಿದ್ಯಾ ಮೂವಿ ನೋಡಲಿಕ್ಕೆ? ಹಾಂ. ಎಲ್ಲಿ ಹೋಗಿದ್ದೆ? ಥಿಯೇಟರಲ್ಲಿ. ಯಾವ ಥಿಯೇಟರ್ಗೆ? ಉಡುಪಿಯಲ್ಲೊಂದು ಥಿಯೇಟರ್ ಇದೆ. ಹೋಗಿದ್ಯಾ? ಯಾರೆಲ್ಲ ಫ್ಯಾಮಿಲಿಯಾ? ನಾನು, ನನ್ನ ತಮ್ಮ, ಅಪ್ಪ, ಅಮ್ಮ. ಹೌದಾ? ನೀನು ಇಷ್ಟು ಟೈಮ್ ಆಯ್ತಲ್ಲ, ಈಗ ಇಷ್ಟು ದೊಡ್ಡೊಳಾದಿ, ನೀನು ಏನಾದರೂ ಫನ್ನಿ ಇನ್ಸಿಡೆಂಟ್ ಯಾವುದಾದ್ರೂ ಉಂಟಾ ನಿನ್ನ ಲೈಫಲ್ಲಿ? ಟ್ರಿಪ್ಪಿಗೆ ಹೋಗಿದ್ದು. ಎಲ್ಲಿ ಹೋಗಿದ್ದೆ ಟ್ರಿಪ್ಪಿಗೆ? ಟ್ರಿಪ್ಪಿಗೆ ಮಲ್ಲೇಶ್ವರ ಬೆಟ್ಟ, ಚಿಕ್ಕಮಂಗ್ಳೂರು ಕಡೆ ಎಲ್ಲ ಹೋಗಿದ್ವಿ. ಅದು ನಿನ್ನ ಫನ್ನಿ ಮೂಮೆಂಟಾ? ಏನಾಗಿತ್ತು ಅಲ್ಲಿ ಅಂತ ಫನ್ನಿ ಮೂಮೆಂಟ್? ಅಲ್ಲಿ ಮಲ್ಲೇಶ್ವರ ಬೆಟ್ಟಕ್ಕೆ ಹೋದಾಗ ತುಂಬ ಚಳಿ ಇತ್ತು. ಆಮೇಲೆ ಬೇರೆ ಕಡೆ ಎಲ್ಲ ಹೋದಾಗ ಸ್ವಲ್ಪ ಆಟ ಆಡೋಕ್ಕೆಲ್ಲ ಜಾಸ್ತಿ ಇತ್ತು. ನನ್ನ ತಮ್ಮ ಒಬ್ಬ ಬಂದಿದ್ದ, ಆಮೇಲೆ ಇನ್ನೊಬ್ಬ ಇದ್ದಾನೆ, ಅವನು ಬಂದಿದ್ದ, ಅವ್ರ ಜೊತೆ ಎಲ್ಲ ಆಟ ಆಡ್ತಿದ್ದೆ. ಹೌದು, ನಿಂದು ಮೋಸ್ಟ್ ಮೆಮೊರೇಬಲ್ ಬರ್ತ್ಡೇ ಗಿಫ್ಟ್ ಯಾವುದು? ಅಪ್ಪ ಅಥವಾ ಅಮ್ಮ ಕೊಟ್ಟದ್ದು? ಅಪ್ಪ ಮತ್ತು ಅಮ್ಮ ಸೇರಿ ಕೊಟ್ಟಿದ್ದು ಒಂದು ಡ್ರೆಸ್ ಕೊಟ್ಟಿದ್ದಾರೆ, ಅದಿಷ್ಟ. ಅದೇ ಇಷ್ಟವಾ? ಹಾಂ. ಫ್ರೆಂಡ್ಸ್ ಎಲ್ಲ ಗಿಫ್ಟ್ ಮಾಡ್ತಾರಾ ಬರ್ತ್ಡೇಗೆ? ಹಾಂ. ಯಾವಾಗ ನಿಂದು ಬರ್ತ್ಡೇ? ನವೆಂಬರ್ 12th. ಸ್ಕೂಲಲ್ಲೆಲ್ಲ ಸೆಲೆಬ್ರೇಟ್ ಮಾಡ್ತಾರಾ? ಇಲ್ಲ, ಸ್ಕೂಲಲ್ಲಿ ಸ್ವೀಟ್ ಎಲ್ಲ ಕೊಡ್ಬೋದು. ಕೊಡ್ತೀಯಾ? ಹಾಂ. ಫ್ರೆಂಡ್ಸಿಗೆ ಪಾರ್ಟಿ ಎಲ್ಲ ಏನಿಲ್ವಾ? ಮನೇಲಿ ಏನು ಗಮ್ಮತ್ತು ಮಾಡ್ತಾರೆ? ಮನೆಯಲ್ಲಿ ಕೇಕ್ ಕಟ್ ಮಾಡ್ತಾರಾ? ಎಲ್ಲ ಗಿಫ್ಟ್ ಎಲ್ಲ ಕೊಡ್ತಾರಾ? ಕೊಡ್ತಾರೆ. ನಿನ್ನ ಫ್ರೆಂಡ್ಸ್ ಯಾವುದಾದ್ರೂ ಗಿಫ್ಟ್ ಕೊಟ್ಟಿದ್ದಾರಾ? ಹಾಂ, ಕೊಟ್ಟಿದ್ದಾರೆ. ಯಾವ್ದು ನಿಮಗೆ ತುಂಬ ಇಷ್ಟ ಆದ ಗಿಫ್ಟ್? ಕ್ಲಿಪ್ಪು, ಶೈನಿಂಗ್ ಕ್ಲಿಪ್ ಕೊಟ್ಟು. ಹೌದಾ? ನಿನ್ನ ಬೆಸ್ಟ್ ಫ್ರೆಂಡ್ ಯಾರು? ಧನ್ಯಶ್ರೀ ಅಂತ ಒಬ್ಳಿದ್ದಾಳೆ. ಆಮೇಲೆ ಇನ್ನೊಬ್ಳು ಪ್ರಣಮ್ಯ. ಹೌದಾ? ಯಾಕೆ ಅವ್ರು ನಿನ್ನ ಬೆಸ್ಟ್ ಫ್ರೆಂಡ್ಸ್? ಅವರು ನಂಗೆ ಗೊತ್ತಾಗಲಿಲ್ಲ ಅಂದರೆ ಅವರೆಲ್ಲ ಹೇಳ್ಕೊಡ್ತಾರೆ, ನಾನು ಅವ್ರಿಗೆ ಹೇಳ್ಕೊಡ್ತೀನಿ. ಬೇರೆಯವರಾದ್ರೆ ಜಗಳಕ್ಕೆ ಬರ್ತಾರೆ, ಅದಕ್ಕೆ. ಅಷ್ಟೋರಿದ್ದಾರಾ ನಿಮ್ಮ ಸ್ಕೂಲಲ್ಲಿ? ಹಾಂ. ಎಷ್ಟು ಜನ ಇದ್ದಾರೆ ನಿನ್ನ ಕ್ಲಾಸಲ್ಲಿ? 52 ಮೆಂಬರ್ಸ್. 52? ನೀನು ಎಷ್ಟನೇ ಬೆಂಚಲ್ಲಿ ಕೂತ್ಕೊಳ್ತೀಯ? ನಾನು 4th ಬೆಂಚಲ್ಲಿ ಕೂತ್ಕೊಂಡು. 4th? ಸಾಂಗ್ ಎಲ್ಲ ಹಾಡಲಿಕ್ಕೆ ಬರ್ತದೆ ನಿಮಗೆ? ಹಾಂ. ಸಿಂಗಿಂಗ್ ಕ್ಲಾಸಿಗೆ ಹೋಗ್ತಿದ್ಯಾ? ಹಾಂ. ಎಲ್ಲಿ? ಕೊಪ್ಪದಲ್ಲಿ ಸ್ಕೂಲ್ ಹತ್ರ ಹೋಗ್ತಿದ್ದೀನಿ. ಅಮ್ಮ ಸಾಂಗ್ ಹಾಡ್ತಾರಾ? ಹಾಂ. ಅಮ್ಮ ಮತ್ತು ಅಪ್ಪ ಜಗಳ ಮಾಡ್ಕೊಳ್ತಾರಾ? ಇಲ್ಲ. ಇಲ್ವಾ? ನಿನಗೆ ಯಾರು ಜಾಸ್ತಿ ಬೈಯೋದು, ಅಮ್ಮನ ಅಪ್ಪನ? ಅಪ್ಪ. ಅಪ್ಪವಾ? ತುಂಬ ಕೋಪ ಬಂದಾಗ ಅಪ್ಪ ಏನಂತ ಬೈತಾರೆ ನಿನಗೆ? ಮೈಳು ಅಂತಾರೆ. ಹೌದಾ? ಆಗ ನೀನೇನು ಹೇಳ್ತೀಯ? ನಾನು ಸುಮ್ಮನೆ ಕುತ್ಕೊತೀನಿ. ಏನು ಮಾತಾಡೋದಿಲ್ಲ, ಸುಮ್ಮನೆ ಕುತ್ಕೊಂಡ್ಬಿಡ್ತಿ? ಕೆಲವು ಸತಿ ಸಿಟ್ಟಲ್ಲಿ ಹೊಡಿತೀನಿ, ಇಲ್ಲಾಂದರೆ ಸುಮ್ಮನೆ ಕುತ್ಕೊಂಡು. ಹೌದು, ನಿನಗೆ ತುಂಬ ಖುಷಿಯಾದಾಗ ಏನು ಮಾಡ್ತೀಯ?
ತುಂಬ ಖುಷಿಯಾದಾಗ ಏನಾದರೂ ಕೇಳ್ತೀನಿ, ಅಪ್ಪ ಅಮ್ಮನ ಹತ್ರ ಕೊಡಿಸ್ತಾರೆ. ಈಗ ನಿಂಗೆ ಏನಾದರೂ ಒಂದು ತುಂಬ ಇಷ್ಟದ ವಸ್ತು ಬೇಕು, ಅಪ್ಪನ ಹತ್ರ ಕೇಳಬೇಕು, ಹೇಗೆ ಕೇಳ್ತೀಯಾ? ಅಪ್ಪ ನನಗೆ ಇದಿಷ್ಟ, ಇದು ಕೊಡಿಸ್ತೀರಾ ಅಂತ ಕೇಳ್ತೀನಿ. ಅವ್ರೀಗ ಬೇಡ ಹೇಳ್ತಾರೆ. ಹಾಂ, ಆಗ ನೀನು ಅವ್ರನ್ನ ಹೇಗೆ ಕನ್ವಿನ್ಸ್ ಮಾಡ್ತೀ? ಮುಂದಿನ ಸತಿ ಯಾವಾಗಾದರೂ ಹೋದಾಗ ಕೊಡಿಸಿ ಪರವಾಗಿಲ್ಲ ಅಂತ ಕೇಳ್ತೀನಿ, ಸರಿ ಅಂತಾರೆ ಅಷ್ಟೇ. ಮತ್ತೇನು ಹಠ ಮಾಡೋದಿಲ್ಲ ಏನಿಲ್ಲ? ಪಾಪದವಳು. ಅಕ್ಕ ತಂಗಿ ಯಾರಾದರೂ ಇದ್ದಾರಾ? ತಮ್ಮ ಇದ್ದಾನೆ. ಅವನೇನು ಮಾಡ್ತಾನೆ ತಮ್ಮ? ಅವನು ತುಂಬ ಗಲಾಟೆ ಎಲ್ಲ ಮಾಡ್ತಾನೆ. ನೀನು ತಮ್ಮ ಜೋರ ನೀನು ಜೋರ? ತಮ್ಮ ಜೋರು. ತಮ್ಮ ಪೆಟ್ಕೊಡ್ತಾನ? ಕೊಡ್ತಾನೆ. ತಮ್ಮ ಏನು ಮಾಡ್ತಾನೆ? ಏನು ಮಾಡ್ತಾನೆ ಅವನು? ಸ್ಕೂಲಿಗೆ ಹೋಗ್ತಾನ? ಸ್ಕೂಲಿಗೆ ಹೋಗ್ತಾನೆ. ಎಷ್ಟನೇ ಕ್ಲಾಸ? 3. 3ನೇ ಕ್ಲಾಸಾ? ಹೇಳಿಕೊಡ್ತೀಯ ಅವನಿಗೆ ಹೋಮ್ವರ್ಕ್ ಎಲ್ಲ? ಹೆಲ್ಪ್ ಎಲ್ಲ ಮಾಡ್ತೀಯಾ? ಮತ್ತು ನಿನ್ನದು ಸ್ಕೂಲಲ್ಲಿ ಏನಾದರೂ ಫನ್ನಿ ಮೂಮೆಂಟ್ ಏನಾದರೂ ಉಂಟಾ? ಅಂದರೆ ಒಂದ್ಸತಿ ಕನ್ನಡ ಟೀಚರು ಒಂದು ಪಾಠ ಹೇಳಿದರು, ಅದು ತುಂಬ ಫನ್ನಿ ಆಗಿತ್ತು. ಅಂದರೆ ಯಾಕೆ? ಯಾಕಂದರೆ ಅದರಲ್ಲಿ ತುಂಬ ಮಜದ್ದೆಲ್ಲ ಇತ್ತು. ಯಾವ ಪಾಠ ಅದು? ಅದಂದರೆ ಒಂದು ಮಲ್ಲಜ್ಜಿಯ ಮಳಿಗೆ ಅಂತ ಪಾಠ. ಅದರಲ್ಲಿ ಎಲ್ಲರೂ ನಗಾಡಿದ್ದು, ಅದಷ್ಟು ಜೋಕ್ ಇತ್ತ ಅಂತ ಗೊತ್ತಿಲ್ಲ. ಹೆಣ್ಣು ಮಕ್ಕಳಿಗೆ ಸ್ನೋ ಪೌಡರ್ ಅಂತ ಬರೆದಿತ್ತು. ನಗು ಬಂತ? ಅವರು ಟೀಚರೇ ಫನ್ನಿಯಾಗಿ ಹೇಳಿದ್ರ ಅಂತ? ಹಾಗೆ. ಕನ್ನಡ ಟೀಚರ್ ಹೆಸರೇನು? ರಕ್ಷಿತಾ ಟೀಚರ್. ಸರಿ, ಈಗ ನೀನು ಇಷ್ಟೆಲ್ಲ ಮೇಕಪ್ ಎಲ್ಲ ಮಾಡ್ಕೊಂಡು ಬಂದಿಯಲ್ಲ, ಯಾರು ಮೇಕಪ್ ಮಾಡಿದ್ರು? ಅಮ್ಮ ಮತ್ತು ಚಿಕ್ಕಮ್ಮ ಸೇರಿ ಮಾಡಿದ್ದು. ಇಬ್ಬರು ಸೇರಿ ನಿನಗೆ ಒಬ್ಬಳಿಗೆ ಮೇಕಪ್ ಮಾಡೋಕ್ಕೆ ಇಬ್ಬರು ಜನ ಬೇಕಾಯ್ತಾ? ಅಂಥದ್ದೇನಿತ್ತು ಮೇಕಪ್? ಮೇಕಪ್ಗೆ ಏನೆಲ್ಲ ಮಾಡಿದರು? ಅಂದರೆ ಅವನು ಕ್ರೀಮ್ ಹಚ್ಚಿದ್ರು, ಪೌಡರ್ ಹಚ್ಚಿದ್ರು, ಐಲೈನರ್, ಆಮೇಲೆ ಲಿಪ್ಸ್ಟಿಕ್ ಅಷ್ಟೇಯಾ? ಹೊರಗಡೆ ಎಲ್ಲ ಹೋಗ್ತೀರಾ ಫ್ಯಾಮಿಲಿ ಜೊತೆ? ಹೋಗ್ತೀನಿ. ಎಲ್ಲಿಗೆಲ್ಲ ಹೋಗಿದ್ದೀರಾ? ಅಂದರೆ ಜಾಸ್ತಿ ಕೊಪ್ಪಕ್ಕೆ ಹೋಗೋದು, ಅಲ್ಲೇ ಹೋಟೆಲೆಲ್ಲ ಹೋಗಿ, ಆಮೇಲೆ ಟ್ರಿಪ್ಪಿಗೆ ಹೋಗಿದ್ದೀವಿ ಸುಮಾರು ಸತಿ ಅಷ್ಟೇ. ಇಲ್ಲಿ ತನಕ ನಿನ್ನ ತಂದೆ ತಾಯಿ ಜೊತೆ ಮುಚ್ಚಿಟ್ಟ ಯಾವುದಾದ್ರೂ ಸತ್ಯ ಉಂಟಾ? ಇಲ್ಲ. ಎಲ್ಲ ಹೇಳ್ತೀಯ ವಿಷಯ? ಮಾರ್ಕ್ಸ್ ಕಡಿಮೆ ಬಂದದ್ದು, ಸ್ಕೂಲಲ್ಲಿ ಹೊಡೆದದ್ದು ಎಲ್ಲ ಹೇಳ್ತೀನಿ. ತಮ್ಮನಿಗೆ ಪೋಖ್ರಿ ಮಾಡಿದ್ದು ಎಲ್ಲ ಹೇಳ್ತೀನಿ. ತಮ್ಮನಿಗೆ ಪೋಖ್ರಿ ಮಾಡಿದ್ದು ಅವನೇ ಹೇಳ್ತಾನೆ, ಅಪ್ಪ ಅಮ್ಮನ. ಅವನೇ ಹೇಳ್ತಾನೆ. ಸರಿ, ಏನು ಸಾಂಗ್ ಎಲ್ಲ ಹಾಡಲಿಕ್ಕೆ ಬರ್ತಾನೆ ನಿನಗೆ? ಎಲ್ಲಿ ಕಲ್ತಿದ್ಯಾ ಸಾಂಗ್? ನಾದ ಬ್ರಹ್ಮದಲ್ಲಿ. ನಾದ ಬ್ರಹ್ಮವ? ನಿನಗೆ ಸಾಂಗ್ ಇಷ್ಟವಾ ಡ್ಯಾನ್ಸ್ ಇಷ್ಟವಾ? ಡ್ಯಾನ್ಸ್ ಇಷ್ಟ. ಯಾಕೆ ಡ್ಯಾನ್ಸ್ ಇಷ್ಟ? ಅದೊಂಥರ ಫನ್ನಿ ಕೊಡುತ್ತೆ, ಅದಕ್ಕೆ. ಡ್ಯಾನ್ಸ್ ಫನ್ನಿ ಕೊಡ್ತದ? ಸಾಂಗಲ್ಲಿ ಫನ್ನಿ ಇರೋದಿಲ್ವಾ? ಇರುತ್ತೆ, ಆದರೆ ಕಲೀಲಿಕ್ಕೆ ಸ್ವಲ್ಪ ಕಷ್ಟ ಇದೆ, ಆದರೆ ಕೊಂಡ್ಕೊಂಡು ಕಲಿಬೋದು. ಹೌದಾ? ನಿಂದು ಫೇವ್ರೆಟ್ ಕಲರ್ ಯಾವುದು? ಕಲರ್ ಪಿಂಕು. ಪಿಂಕ್? ಮತ್ತು ನೀನು ಡ್ರೆಸ್ ಪಿಂಕ್ ಹಾಕಲಿಲ್ಲ? ಇದು ಲೈಟ್ ಪಿಂಕು. ಇದು ಲೈಟ್ ಪಿಂಕಾ? ಯಾವುದೆಲ್ಲ ಕಲರ್ಸ್ ಉಂಟು ರೈನ್ಬೋದಲ್ಲಿ? ಬ್ಲೂ, ರೆಡ್, ಗ್ರೀನು, ಆಮೇಲೆ ಪಿಂಕ್, ಸ್ಕೈ ಬ್ಲೂ. ಅರಳು ಮಗು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಅರಳುವ ಮಗು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಹೌದು, ನಿಮ್ಮ ಸ್ಕೂಲಲ್ಲಿ ಕತೆ ಹೇಳೋ ಕಾಂಪಿಟೇಷನ್ ಎಲ್ಲ ಇರ್ತದಾ? ಇರುತ್ತೆ. ಸೇರಿದ್ಯಾ? ಹಾಂ. ಯಾವುದಾದ್ರೂ ಕತೆ ಹೇಳ್ಬೋದಾ ಈಗ? ಹೇಳ್ತೀನಿ. ಸರಿ, ಹೇಳು. ಒಂದೂರಲ್ಲಿ ಒಂದು ರೈತ ಇದ್ದ, ಅವನ ಹತ್ರ ಒಂದು ದೊಡ್ಡ ಹೊಲ ಇತ್ತು. ಒಂದಿನ ಏನಾದ್ರು ಕೆಲಸಕ್ಕೆ ಹೋಗಿದ್ದ, ಆವಾಗ ಗುಬ್ಬಚ್ಚಿ ಬರುತ್ತೆ, ತುಂಬ ಹಸಿವಾಗಿರುತ್ತೆ. ಅದಕ್ಕೆ ಜೋಳದ ಕೊನೆ ಮೇಲೆ ಕುತ್ಕೊಂಡು ಜೋಳ ತಿಂತಾ ಇರುತ್ತೆ. ಆಗ ಗೌಡ ಬಂದು, ತಡಿ ನಿನಗೆ ಮಾಡಿಸ್ತೀನಿ, ಹುಣಸೆ ಮರಕ್ಕೆ ನೇತು ಹಾಕ್ತೀನಿ ಅಂತ ನೇತು ಹಾಕ್ತಾನೆ. ಹೋಗಿ ಮಲ್ಕೊತಾನೆ. ಆಮೇಲೆ ಬೆಳಗ್ಗೆ ಬಂದು ಕೇಳ್ತಾನೆ, ಗುಬ್ಬಚ್ಚಿ ಸತ್ತಿದ್ಯಾ ಬದುಕಿದ್ಯಾ ಅಂತ ಕೇಳ್ತಾನೆ. ಸಾಯ್ಲೂ ಇಲ್ಲ ಬದುಕಲೂ ಇಲ್ಲ, ಹುಣಸೆ ಮರದಲ್ಲಿ ಆರಾಮಾಗಿ ಜೋಕಾಲಿ ಆಡ್ತಿದ್ದೀನಿ ಗೌಡ ಅಂತ ಹೇಳುತ್ತೆ. ಆಮೇಲೆ ಒಳ್ಕಲ್ಲಿಗೆ ಹಾಕ್ತಾನೆ. ಆಮೇಲೆ ಕೇಳ್ತಾನೆ, ಇವಾಗ ಸತ್ತಿದ್ಯಾ ಬದುಕಿದ್ಯಾ ಅಂತ ಕೇಳ್ತಾನೆ. ಸಾಯ್ಲೂ ಇಲ್ಲ ಬದುಕಲೂ ಇಲ್ಲ, ಒಳ್ಕಲ್ಲಲ್ಲಿ ಕೂತ್ಕೊಂಡು ಆರಾಮಾಗಿ ಕೂತ್ಕೊಂಡು ಪಗಡೆ ಆಡ್ತಿದ್ದೀನಿ ಗೌಡ ಅಂತ ಹೇಳುತ್ತೆ. ಆಮೇಲೆ ಬಿಸಿ ಬಿಸಿ ಕುದಿಯೋ ನೀರೊಳಗೆ ಹಾಕ್ತಾನೆ. ಈಗ ಸತ್ತಿದ್ಯಾ ಬದುಕಿದ್ಯಾ ಕೇಳ್ತಾನೆ. ಸಾಯ್ಲೂ ಇಲ್ಲ ಬದುಕಲೂ ಇಲ್ಲ, ಆರಾಮಾಗಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ತಿದ್ದೀನಿ ಗೌಡ ಅಂತ ಹೇಳ್ತಾನೆ. ಆಮೇಲೆ ಬಿಸಿ ಬಿಸಿ ಕುದಿಯೋ ಅನ್ನದ ಮೇಲೆ ಹಾಕ್ತಾನೆ.
ಈಗ ಸತ್ತಿದ್ಯಾ ಬದುಕಿದ್ಯಾ ಗುಬ್ಬಚ್ಚಿ ಮರಿ ಅಂತ ಕೇಳ್ತಾನೆ. ನಾನು ಸಾಯಲು ಇಲ್ಲ ಬದುಕಲು ಇಲ್ಲ, ಆರಾಮಾಗಿ ಕೂತ್ಕೊಂಡು ಅನ್ನ ತಿಂತಿದ್ದೀನಿ ಗೌಡ ಅಂತ ಹೇಳುತ್ತೆ. ಸಿಟ್ಟು ಬಂದು ಸುಣ್ಣದೊಳಗೆ ಹಾಕ್ತಾನೆ. ಈಗ ಸತ್ತಿದ್ಯಾ ಬದುಕಿದ್ಯಾ ಅಂತ ಕೇಳ್ತಾನೆ. ಸಾಯಲು ಇಲ್ಲ ಬದುಕಲು ಇಲ್ಲ, ಆರಾಮಾಗಿ ಕೂತ್ಕೊಂಡು ಎಲ್ಲಕ್ಕೆ ತಿಂತಿದ್ದೀನಿ ಗೌಡ ಅನ್ನತ್ತೆ. ಆಮೇಲೆ ಸಿಟ್ಟು ಬಂದು ನುಂಗ್ತಾನೆ. ಈಗ ಸತ್ತಿದ್ಯಾ ಬದುಕಿದ್ಯಾ ಗೌಡ ಅಂತ ಹೇಳ್ತಾನೆ. ಆರಾಮಾಗಿ ಗೌಡನ ದೊಡ್ಡ ಹೋಟೆಲ್ ಕೂತ್ಕೊಂಡು ನಿದ್ದೆ ಮಾಡ್ತಿದ್ದೀನಿ ಗೌಡ ಅಂತ ಅಂತೆ. ಸಿಟ್ಟು ಬಂದು ಚಾಕುಲಿ ಹೊಟ್ಟೆ ಕೊಯ್ಕೊಳ್ತಾನೆ. ರೈತ ಗೌಡ ಸತ್ತು ಹೋಗ್ತಾನೆ, ಗುಬ್ಬಚ್ಚಿ ಹಾರೋಗುತ್ತೆ. ಸರಿ, ಈ ಸ್ಟೋರಿದು ಮೋರಲ್ ಏನು? ಮೋರಲ್ ಏನಂದರೆ, ನಾವು ಯಾವಾಗಲೂ ಒಂದು ಕೆಲಸನ ಆಗಲಿಲ್ಲ ಅಂದರೆ ಅದನ್ನು ಮತ್ತೆ ಕಾಡ್ಸಕ್ಕೆ ಹೋಗಬಾರ್ದು ಯಾವುದನ್ನು. ನಿನಗೆ ನೀನು ಎಕ್ಸಾಂಪಲ್ ಕೊಟ್ಟು ಹೇಗೆ? ಇಲ್ಲ. ಮತ್ತೆ ಯಾರಿಗೆ ಎಕ್ಸಾಂಪಲ್ ಕೊಟ್ಟು ಹೇಳಿದ್ಯಾ? ಅಮ್ಮನಿಗಾ? ಇಲ್ಲ. ಅಂದರೆ ನಿನ್ನ ಮಾರ್ಕ್ಸ್ ಎಲ್ಲ ಕಡಿಮೆ ತೆಗಿತೀಯ, ಅಮ್ಮ ಬೈತಾರೆ ಅಂತ? ಇಲ್ಲ. ಇಲ್ವಾ? ನಿಂದು ಫೇವ್ರೆಟ್ ಕಲರ್ ಯಾವುದು? ಪಿಂಕ್ ಅಲ್ವಾ? ಸರಿ, ನಮ್ಮದು ನ್ಯಾಷನಲ್ ಫ್ಲಾಗಲ್ಲಿ ಯಾವುದೆಲ್ಲ ಕಲರ್ಸ್ ಉಂಟು? ಕೇಸರಿ, ಬಿಳಿ, ಹಸಿರು. ಎಂತ ಅದರದ್ದು ಅರ್ಥ ಏನು? ಕೇಸರಿ ಕಲರ್ ಏನು? ಶಾಂತಿ. ಮತ್ತು ಕೇಸರಿ ಕಲರ್ ಶಾಂತಿ? ಇಲ್ಲ, ಅದು ಗೊತ್ತಿಲ್ಲ. ಯಾವ್ದ್ರದ್ದು ಯಾವುದಂತ ಗೊತ್ತಿಲ್ಲ, ಆದರೆ 3 ಗೊತ್ತಷ್ಟೆ. ನಮ್ಮದು ನ್ಯಾಷನಲ್ ಬರ್ಡ್ ಯಾವುದು? ಬರ್ಡ್ ಪಿಕಾಕ್. ಪಿಕಾಕ್. ಆ್ಯನಿಮಲ್? ಆ್ಯನಿಮಲ್ಲು ಟೈಗರ್. ಟೈಗರ್. ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಪೆಟ್ಸ್ ಉಂಟಾ? ಲೈಕ್ ಪ್ರಾಣಿ? ಇತ್ತಿತ್ತು, ಅದು ಮಾರಿದ್ವಿ. ಯಾವುದು? ಡಾಗ್ ಇತ್ತು. ಯಾಕೆ ಮಾರಿದ್ದು? ಅದು ಮತ್ತೆ ನಾನು ಅಲ್ಲಿಗೆ ಹೋದ್ವಿ, ಅಪ್ಪ ಇಲ್ಲಿಗೆ ಬಂದ್ರಲ್ಲ ಅದಕ್ಕೆ. ಈಗ ಏನಿಲ್ವಾ? ಬೆಕ್ಕು ಎಲ್ಲ ಇಲ್ಲ, ಏನಿಲ್ಲ? ಏನಿಲ್ಲ. ಇಲ್ವಾ? ನಿಂದು ಫೇವ್ರೆಟ್ ಅನಿಮಲ್ ಯಾವುದು? ಅನಿಮಲ್ಲು ಡಾಗ್. ಡಾಗಿಯಾ? ಮತ್ತು ಬರ್ಡ್? ಬರ್ಡು ಪಿಕಾಕ್. ಪಿಕಾಕ. ಸ್ಕೂಲಲ್ಲಿ ಯಾವುದಾದ್ರೂ ಕಾಂಪಿಟೇಷನ್ಗೆಲ್ಲ ಹೋಗಿದ್ಯಾ? ಹೋಗಿದ್ದೀನಿ. ಯಾವುದೆಲ್ಲ ಕಾಂಪಿಟೇಷನ್ಗೆ? ಪ್ರತಿಭಾ ಪ್ರದರ್ಶಿನಿ. ಅದರಲ್ಲಿ ಏನು ಮಾಡಿದ್ದಿ? ಅದರಲ್ಲಿ ಭರತನಾಟ್ಯ ಮಾಡಿದ್ದೀನಿ, ಸಾಂಗ್ ಎಲ್ಲ ಹಾಡಿದ್ದೀನಿ. ಸಾಂಗ್ ಎಲ್ಲ ಹಾಡ್ತೀಯಾ? ಯಾವ ಸಾಂಗ್ ಹಾಡ್ತೀಯ ಈಗ? ವರವೀಣಾ ಶಾಸ್ತ್ರೀಯ ಸಂಗೀತ. ಸರಿ, ಹಾಡು. ವರವೀಣಾ ಮೃದು ಪಾಣಿ ವನರುಹಲೋ ಚನರಾಣಿ ಸುರುಚಿರಬಂ ಬರವೇಣಿ ಸೂರ್ಯನುತ ಕಲ್ಯಾಣಿ ನಿರೂಪಮ ಶುಭ ಗುಣಲೋಲಾ ನಿರತ ಜಯಾ ಪ್ರದಶೀಲಾ ವರದಾ ಪ್ರಿಯ ರಂಗನಾಯಕಿ ವಾಂಛಿತ ಫಲದಾಯಕಿ ಸರಸೀಜಾ ಸನ ಜನನಿ ಜಯ ಜಯ ಜಯ. ಆಯಿತಾ? ಒಳ್ಳೆ ಆಯಿತು ಸಾಂಗ್ ಹೇಳಿದ್ದು. ಥ್ಯಾಂಕ್ ಯು. ವೆಲ್ಕಮ್. ಮತ್ತು ಇವಾಗ ಸ್ಟುಡಿಯೋದಿಂದ ಹೋಗ್ತೀಯಲ್ವಾ, ಫ್ರೆಂಡ್ಸ್ ಹತ್ರ ಎಲ್ಲ ಹೇಳ್ತೀಯಾ ನಾನು ಟಿ ವಿ ಚಾನಲ್ಗೆ ಹೋಗಿದ್ದಿ ಅಂತ? ಇಲ್ಲ, ಅವರು ಟಿ ವಿಯಲ್ಲಿ ನೋಡ್ತಾರೆ. ನೀನು ಹೇಳಿದ್ರಲ್ವ ಅವ್ರಿಗೆ ಗೊತ್ತಾಗೋದು ನೀನು ಇಲ್ಲಿ ಬಂದಿದ್ದೀಯ ಅಂತ? ಅವ್ರ ಚಾನಲ್ಸ್ ಎಲ್ಲ ನೋಡ್ತಿರ್ತಾರೆ. ಅಲ್ಲ, ಇದು ಟೆಲಿಕಾಸ್ಟ್ ಆಗುವಾಗ ಹೇಳಬೇಕಲ್ಲ ನೀನು. ನೀನು ಹೋಗಿದೆ ಅಂತ ಗೊತ್ತಾದರೆ ಮಾತ್ರ ಅಲ್ವ ಅವ್ರು ಟಿ ವಿಯಲ್ಲಿ ನೋಡ್ತಾರೆ. ಇಲ್ಲಾಂದ್ರೆ ಅವ್ರಿಗೆ ಹೇಗೆ ಗೊತ್ತಾಗ್ತದೆ ನೀನು ಟಿ ವಿ ಚಾನಲ್ಗೆ ಹೋಗಿದ್ದೀಯ ಅಂತ? ಅವ್ರಿಗೆ ಹೇಗಾದರೂ ಗೊತ್ತಾಗ್ತದೆ, ಯಾರ ಹತ್ರ ಆದರೂ ಕೇಳ್ತಾರೆ ಅವರು. ಅಂದರೆ ಅಪ್ಪ ಅಮ್ಮಂಗೆಲ್ಲ ಗೊತ್ತಿರುತ್ತೆ, ಅವ್ರ ಹತ್ರ ಕೇಳ್ತಾರೆ. ಅಲ್ಲ, ಈಗ ನೀನು ಬಂದಿದ್ದಿ ಹೌದು, ಈಗ ನೀನು ಬಂದದೇನೋ ಫ್ರೆಂಡ್ಸಿಗೆ ಗೊತ್ತುಂಟಾ? ಇಲ್ಲ ಅಲ್ವಾ? ಇಲ್ಲ. ನೀ ಹೇಳಿದ್ರೆ ತಾನೇ ಗೊತ್ತಾಗೋದು. ಹಾಂ. ಏನಂತ ಹೇಳ್ತೀಯ ಫ್ರೆಂಡ್ಸ್ ಹತ್ರ? ಟಿ ವಿ ನೋಡಿದ್ಯಾ ಕೇಳ್ತೀನಿ, ನೋಡಿದೆ ಅಂತೀನಿ. ಸ್ಪಂದನ ಚಾನಲ್ ನೋಡಿದ್ಯಾ ಕೇಳ್ತೀನಿ. ನೋಡಿದ್ದು ಯಾವುದು ಪ್ರೋಗ್ರಾಮ್? ಯಾವುದು? ಸ್ಪಂದನ ಟಿ ವಿ. ಸ್ಪಂದನ ಟಿ ವಿ ಪ್ರೋಗ್ರಾಮ್? ಅರಳುವ ಮೊಗ್ಗು. ಹೌದು. ನನ್ನ ಹೆಸರೇನು? ಗೊತ್ತಿಲ್ಲ. ಅಯ್ಯೋ, ನನ್ನ ಹೆಸರು ಗೊತ್ತಿಲ್ಲ. ಇಷ್ಟೊತ್ತು ಇಂಟರ್ವ್ಯೂ ಮಾಡಿದ್ದೆ ವೇಸ್ಟ್ ಆಯಿತಾ? ನನ್ನ ಹೆಸರು ಭಾಗ್ಯಶ್ರೀ. ಆಯಿತಾ? ಹೇಳು, ನೆಕ್ಸ್ಟು ಸ್ಕೂಲಿಗೆ ಹೋದಾಗ ನಾನು ಹೋಗಿದ್ದೆ ಅರಳುವ ಮೊಗ್ಗು ಕಾರ್ಯಕ್ರಮಕ್ಕೆ, ಅಲ್ಲಿ ಭಾಗ್ಯಶ್ರೀ ಅವರು ಇಂಟರ್ವ್ಯೂ ತಗೊಂಡಿದ್ರು, ಒಳ್ಳೆ ಆಗ್ತದೆ ಅಂತ ಹೇಳು. ಸರಿನಾ? ಹಾಂ. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಬಂದದ್ದಕ್ಕೆ ತುಂಬ ಥ್ಯಾಂಕ್ಸ್. ಓಕೆನಾ? ಇದಾಗಿತ್ತು ಇವತ್ತಿನ ಅರಳುವ ಮೊಗ್ಗು ಕಾರ್ಯಕ್ರಮ. ಮುಂದಿನ ವಾರ ಇನ್ನೊಬ್ಬ ಪುಟಾಣಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ ವಾಹಿನಿ.